ಜನವರಿ 21, 2000ರಲ್ಲಿ ತೆರೆಕಂಡ ಶಿವಣ್ಣ, ಉಪ್ಪಿ, ಸೋನಾಲಿ ಬೇಂದ್ರೆ, ಅನಂತನಾಗ್ ಅಭಿನಯದ ಪ್ರೀಸೆ ಸಿನಿಮಾದ ಬಗ್ಗೆ ಈ ಇಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. 1993ರಲ್ಲಿ ತೆರೆಕಂಡ ಶಾರುಖ್ ಖಾನ್ ಅಭಿನಯದ ಡರ್ ಸಿನಿಮಾದ ರಿಮೇಕ್ ಈ ಚಿತ್ರ. ಮೂಲ ಭಾಷೆ ಹಿಂದಿಯಲ್ಲಿ ಭರ್ಜರಿ ಯಶಸ್ಸು ಕಂಡಿದ್ದ ಸಿನಿಮಾವನ್ನು ರಾಕ್ಲೈನ್ ವೆಂಕಟೇಶ್ ಅವರು ಕನ್ನಡದಲ್ಲಿ ನಿರ್ಮಾಣ ಮಾಡಿದ್ರು. ಈ ಚಿತ್ರಕ್ಕೆ ಡಿ ರಾಜೇಂದ್ರ ಬಾಬು ಆಕ್ಷನ್ ಕಟ್ ಹೇಳಿದ್ರು. ಈ ಚಿತ್ರದ ಹಲವು ಭಾಗಗಳ ಚಿತ್ರೀಕರಣವನ್ನು ಆಸ್ಟ್ರೇಲಿಯಾದಲ್ಲಿ ಚಿತ್ರೀಕರಿಸಿದ್ರು. ಹಂಸಲೇಖ ಅವರ ಹಾಡುಗಳು ಮತ್ತು ಸಂಗೀತ ಮನಸ್ಸಿಗೆ ಮುದ ನೀಡುವಂತಿತ್ತು. ಆರಂಭದಲ್ಲಿ ಪ್ರೀಸೆ ಪ್ರೀಸೆ ಎನ್ನೋ ಹಾಡಂತೂ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಅದೆಷ್ಟೋ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆತರಲು ಈ ಹಾಡು ಕಾರಣವಾಯಿತು. ಅಷ್ಟೇ ಅಲ್ಲದೆ ಈ ಹಾಡಿನ ಮೂಲಕವೇ ಹೇಮಂತ್ ಕುಮಾರ್ ಎಂಬ ಯುವ ಗಾಯಕನ ಉದಯವಾಯಿತು. ಶಿವಣ್ಣ ಮತ್ತು ಉಪ್ಪಿ ಆಗ ಯಶಸ್ಸಿನ ಉತ್ತುಂಗದಲ್ಲಿದ್ದರು. ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದ್ದ ಸಮಯದಲ್ಲಿ ಇಬ್ಬರ ಅಭಿಮಾನಿಗಳ ನಡುವೆ ತಿಕ್ಕಾಟ ನಡೆದವು. ಅದಕ್ಕೆ ಕಾರಣ ಉಪ್ಪಿ ಸರ್ ಬಂದು ಶಿವಣ್ಣನವರಿಗೆ ಅಭಿಮಾನಿಗಳ ಸಂಖ್ಯೆ ಕಮ್ಮಿ ಮಾಡಿದ್ರು ಅಂತ ಆ ಕಾಲದಲ್ಲಿ ಗಾಸಿಪ್ ನ್ಯೂಸ್ ಒಂದು ಹರಿದಾಡಿತ್ತು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಸಂಚಲನವನ್ನೇ ಎಬ್ಬಿಸಿತ್ತು. ಇನ್ನು ಸಾಮಾನ್ಯವಾಗಿ ಬಾಲಿವುಡ್ನ ಹಿಟ್ ಚಿತ್ರಗಳನ್ನು ದಕ್ಷಿಣಕ್ಕೆ ರಿಮೇಕ್ ಮಾಡಬಾರ್ದು ಅನ್ನೋ ಮಾತುಗಳಿವೆ. ಏಕೆಂದರೆ ಆ ಚಿತ್ರಗಳು ಇಲ್ಲಿ ಸೋತ ಅದೆಷ್ಟೋ ಉದಾಹರಣೆಗಳಿವೆ. ಆದರೆ ಈ ಚಿತ್ರ ಅದಕ್ಕೆ ಅಪವಾದವೆಂಬಂತೆ ಒರಿಜಿನಲ್ ಹಿಂದಿ ಚಿತ್ರವನ್ನು ಮೀರಿಸಿದ ಜಯಬೇರಿಯನ್ನು ಬಾರಿಸಿತ್ತು. ಇದೊಂದು ಸೈಕೋ ಪ್ರೇಮಿಯ ಸುತ್ತುವ ಕಥೆಯಾಗಿತ್ತು. ಅಂಥ ಗಟ್ಟಿಯಾದ ಕಥೆಯಿಲ್ಲದಿದ್ರೂ ಅದಕ್ಕೆ ಹೆಣೆದ ಪ್ರಬಲ ಚಿತ್ರಕಥೆ ಮತ್ತು ಶಾರುಖ್ ಅವರ ಅಪ್ರತಿಮ ಅಭಿನಯ ಹಿಂದಿ ಚಿತ್ರವನ್ನು ಗೆಲ್ಲಿಸಿತ್ತು. ಇಲ್ಲಿ ಉಪೇಂದ್ರ ಅವರ ಅಭಿನಯ ಆ ಸೈಕೋ ಪ್ರೇಮಿಯ ಪಾತ್ರ ಅವರ ಹಿಂದಿನ ಇಮೇಜ್ಗೆ ಹೇಳಿ ಮಾಡಿಸಿದ್ದರಿಂದ ಪ್ರೇಕ್ಷಕರು ಈ ಚಿತ್ರವನ್ನು ಒಪ್ಪಿಕೊಂಡ್ರು. ಶಿವಣ್ಣ ಎಂದಿನಂತೆ ಪಾತ್ರವನ್ನು ನೀಟಾಗಿ ನಿಭಾಯಿಸಿದ್ದಾರೆ. ಹಾಡುಗಳಂತೂ ಭಯಂಕರವಾಗಿ ಹಿಟ್ಟಾಗಿತ್ತು. ಪ್ರೀಸೆ ಪ್ರೀಸೆ ಹಾಡಂತೂ ಹಿಂದೆಂದು ಸೃಷ್ಟಿಸಿದ ಸಂಚಲನವನ್ನು ಮೂಡಿಸಿತ್ತು. ಅಷ್ಟೇ ಅಲ್ಲದೆ ಈ ಸಿನಿಮಾ ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ಅಲ್ಲಿಂದ ಸಪ್ನ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗಿ ಒಟ್ಟು 25 ವಾರಗಳನ್ನು ಪೂರೈಸಿತು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.